ಬಿಟ್ಟಯ್ಯ ಅಂತ ದೂರ ಇರು. ಯಾವುದು? ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದರ್ಶನಂ. ಈ 4 ವಿಷಯದಲ್ಲಿಯೂ ನೀವು ದುಃಖವನ್ನು ದರ್ಶಿಸಬೇಕು. ಜನ್ಮ ಹುಟ್ಟೋದು, ಅಯ್ಯೋ ಯಾಕೆ ಹುಟ್ಟಿದ್ರಯ್ಯ ಅನ್ಬೇಕು. ಯಾಕೆ? ಗರ್ಭದಲ್ಲಿದ್ದಾಗಲೇ ಏನೇನೋ ಸಮಸ್ಯೆಗಳು. ನನ್ನ ತಾಯಿಗೆ ಸರಿಯಾಗಿ ಊಟ ಮಾಡೋದು ಬಿಡಲ್ಲ ನಾನು ಗರ್ಭದಲ್ಲಿದ್ದಾಗ. ನನ್ನ ತಾಯಿಗೆ ಅವಳ ಸುಖಕ್ಕೆಲ್ಲ ಅಡ್ಡಿ ಹಾಕ್ತೀನಿ. ಅಲ್ಲಿಂದಲೇ ಎಲ್ಲ ಕಷ್ಟ ಕೊಡೋಕೆ ಶುರು ಮಾಡ್ತೀನಿ. ಮಗು ಮಾಡ್ತೀನಿ. ಪಾಪ ಎಷ್ಟೆಷ್ಟೋ ಕಷ್ಟ ನಮ್ಮ ತಾಯಿ ತಂದೆ ಕೊಡ್ತೀನಿ. ತಾಯಿಯ ಮೇಲೆ ವಿಸರ್ಜನೆ ಮಾಡ್ತೀನಿ. ಅಪ್ಪನ ಬೆಲೆ ಕೊಡಲ್ಲ, ಗಲಾಟೆ ಮಾಡ್ತೀನಿ. ರೋಗಗಳು ಬರುತ್ತೆ. ಅದೆಂಥದ್ದು, ಶಾಲೆಗೆ ಬೇರೆ ಹೋಗ್ಬೇಕು. ಯಾವ ಮಗುವು ನಗನಗತ ಶಾಲೆಗೆ ಹೋಗಲ್ಲ. ಎಲ್ಲರೂ ಮೇಷ್ಟ್ರನ್ನ ಬೈಕೊಂಡೇ ಹೋಗೋದು. ಎಲ್ಲವೂ ಕಷ್ಟವೇ. ಜನ್ಮ ಹುಟ್ಟಿದ್ದು ಯಾಕಪ್ಪ ಅಂತ ಅನ್ನಿಸುತ್ತದೆ ಯೋಚನೆ ಮಾಡುವವರಿಗೆ. ಅದನ್ನೇ ಭೃಗು ಮಹರ್ಷಿ ಕೇಳಿದ್ರು. ಯಥೋವಾ ಭೂತಾನಿ ಜಾಯತೆ. ಯಾಕೆ ಹುಟ್ಟಿದ್ದೇವೆ ನಾವು ಅಂತ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಾಗುವುದೂ ಇಲ್ಲ. ಕಾರಣ ಇದೆ, ಅದಕ್ಕೆಲ್ಲ ವೇದಾಂತ ಉತ್ತರ ಕೊಟ್ಟಿದೆ. ಅದನ್ನ ಅಧ್ಯಯನ ಮಾಡ್ಬೇಕಷ್ಟೇ. ನೀವು ಯಾಕೆ ಹುಟ್ಟಿದ್ದೀರಿ ಅಂದರೆ, ಯಥಾ ಪ್ರಕಾರ ಈಗಾಗಲೇ ಹೇಳಿದಂತೆ, ನೀವು ಮಾಡಿರುವ ಪಾಪ ಪುಣ್ಯಗಳನ್ನು ಅನುಭವಿಸಲಿಕ್ಕೆ ಹುಟ್ಟಿದ್ದೀರಿ. ಈ ಜನ್ಮದಲ್ಲಿ ಸಾಕಾಗಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲೂ ಹುಟ್ಟುತ್ತೀರಿ. ಯಾಕೆ ಹುಟ್ಟುತ್ತೀರಿ? ಪಾಪ ಪುಣ್ಯ ಅನುಭವಿಸ್ತೀರಿ. ಯಾರೋ ಪುಣ್ಯವನ್ನು ಜಾಸ್ತಿ ಮಾಡಿದ್ದವರು ಚೆನ್ನಾಗಿ ಅನುಭವಿಸ್ತಾರೆ. ಪಾಪ ಮಾಡಿದ್ದವರು ಕಣ್ಣಿರಲ್ಲ, ದಾರಿದ್ರ್ಯ ಇರುತ್ತೆ, ಸುಸಂಸ್ಕೃತಿ ಇರೋದಿಲ್ಲ, ಕಿತ್ತಾಟ ಗಲಾಟೆ, ಹಾಗೆ ಬದುಕ್ತೀವಿ ನಾವು. ಜನ್ಮ ಮೃತ್ಯು, ಸಾಯುವುದು, ಸಾಯ್ತೀವಿ ನಾವೆಲ್ಲ. ಹೇಗೆ ಸಾಯ್ತೀವಿ, ಹೇಗೆ ಸಾಯುತ್ತೇವೆ ಎನ್ನುವುದು ಬಹಳ ಪ್ರಧಾನವಾದಂತಹ ವಿಷಯ. ಶ್ರೀಮಂತರಾಗಿರ್ತೀನಿ, ನಾನು ನೋಡಿದ್ದೀನಿ ಇದನ್ನೆಲ್ಲ. ಮಹಾ ಶ್ರೀಮಂತರಾಗಿರ್ತೀನಿ. ನಿಮ್ಮ ಮನೆಗೆ ಸರಿಯಾದ ಸೊಸೆನಂದಿರಲ್ಲ, ಕೊಟ್ಯಧೀಶರು ನೀವು. ನಿಮ್ಗೆ ಸರಿಯಾಗಿ ಊಟ ಸಿಗಲ್ಲ. ನೀವು ಬಹಳ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇರ್ತೀರಿ. ನಿಮ್ಮ ಮಗ ದುರುಳನಾಗಿ ಬಿಡ್ತಾನೆ, ನಿಮ್ಮ ಮಗ ದುಷ್ಟನಾಗಿ ಬಿಡ್ತಾನೆ. ನೀವು ಬಹಳ ಚೆನ್ನಾಗೇ ಇರ್ತೀರಿ. ನಿಮ್ಮ ಸುತ್ತಮುತ್ತಲೂ ಇರುವವರೆಲ್ಲ ನಿಮಗೆ ಕಿರುಕುಳವನ್ನು ಕೊಡುತ್ತಾರೆ. ನೀವು ಮೃತ್ಯುವಿನ ಸಮೀಪಕ್ಕೆ ಹೋಗ್ತಾ 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 ಬಹಳ ಅತಂತ್ರರಾಗಿ ಬಿಡುತ್ತೀರಿ. ನೀವು ಯಾರನ್ನು ತುಂಬಾ ಹತ್ತಿರ ಅಂತ ತಿಳಿದುಕೊಂಡಿದ್ದೀರೋ ಅವರೇ ನಿಮ್ಮನ್ನು ವಿರೋಧಿಸುತ್ತಾರೆ. ನಿಮ್ಮ ಮಕ್ಕಳೇ ನಿಮಗೆ ಬೆಲೆ ಕೊಡೋದಿಲ್ಲ. ಕೊಡ್ತಾ ಇದ್ರೆ ಪುಣ್ಯವಂತರು ನೀವು. ಆದ್ರೆ ಸಾಮಾನ್ಯ ಸ್ಥಿತಿ, ನಿಮಗೆ ಸಂಪಾದನೆ ಇರಲ್ಲ, ಶಕ್ತಿ ದೇಹದಲ್ಲಿರಲ್ಲ, ಚಿಕ್ಕವರು ಹೇಳಿದಾಗ ಕೇಳಬೇಕಾಗುತ್ತೆ, ನಿಮ್ಮ ಮಕ್ಕಳ ಮಾತು ನೀವು ಕೇಳಬೇಕಾಗುತ್ತೆ. ನಿಮ್ಮ ಮಕ್ಕಳು ನಿಮಗೆ ಬೆಲೆ ಕೊಡೋದಿಲ್ಲ. ಆಗಲೇ ಹೇಳಿದ್ದೀನಿ, ಕೊಟ್ಟಿದ್ದರೆ ನೀವು ಪುಣ್ಯವಂತರು. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಮಕ್ಕಳು ನಿಮಗೆ ಬೆಲೆ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಮಹಾಪುಣ್ಯವಂತರು, ಬಹಳ ದೊಡ್ಡ ಪುಣ್ಯವನ್ನು ಮಾಡಿದ್ದೀರಿ ನೀವು ಅಂತ. ಅದನ್ನ ನೋಡ್ತೀವಲ್ರಿ ನೀವು ಸಮಾಜದಲ್ಲಿ. ಅಪ್ಪ ಅಮ್ಮದನ್ನ ಹೇಗೆ ನೋಡ್ಕೊಳ್ತಾರೆ ಅಂತ ಮುದುಕ ಅಂತಾರೆ, ಮುದುಕಿ ಅಂತ ಕರೀತಾರೆ. ಮಗ ಬೇರೆಯವ್ರ ಮಾತು ಬಿಡಿ. ಆದ್ದರಿಂದ ಕೃಷ್ಣ ಹೇಳ್ತಾ ಇದ್ದಾನೆ, ಜನ್ಮ ಮೃತ್ಯು ಅದರೊಳಗೂ ದುಃಖ ಇದೆಯಪ್ಪೋ ಅಂತ ತಲೆಕೆಡಿಸ್ಕೋಬೇಕು. ಜರ ಮುಪ್ಪು. ಮುದುಕ ಆಗಿದ್ದವನು ನಗರಗ್ತಾ ಇದ್ದಾನೆ ಅಂದ್ರೆ ಮಹಾಪುಣ್ಯವಂತ. ಮುದುಕ ಆಗತಾ ಇದ್ದ ಹಾಗೆ ನಮ್ಮ ಆರೋಗ್ಯವೆಲ್ಲ ಶಿಥಿಲವಾಗುತ್ತದೆ. ನಾನು ಮೊನ್ನೆ ಹೇಳ್ತಾ ಇದ್ದೆ, ನಮ್ಮೂರಲ್ಲಿ ಬೆಟ್ಟ ಇದೆ ದೊಡ್ಡದು, ಪಾವಗಡ ಬೆಟ್ಟ. ಆ ಪಾವಗಡದ ಬೆಟ್ಟನ ನಾವು ಟಕ 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 ಹತ್ತಿಳಿತಾ ಇದ್ದೆ. ಭಾನುವಾರ ಬಂತು ಅಂದ್ರೆ ಹುಡುಗರಾಗಿದ್ದ ಹತ್ತೋದೆ, ಬೆಟ್ಟ ಹತ್ತೋದು.
ಈಗ 3 ಮೆಟ್ಲು ಹತ್ತಕ್ಕಾಗಲ್ಲ. ಬನ್ರಪ್ಪ ಇಟ್ಕೋಬೇಕು. ಜರೆ, ಮುಪ್ಪು, ಅದು ಬರೀ ನಡಿಗೆಗೆ ಸಂಬಂಧಪಟ್ಟಿದ್ದಲ್ಲ. ಕಲ್ಲು ಬಿದ್ದೋಗುತ್ತೆ, ಪುಣ್ಯಕ್ಕೆ ಬಿದ್ದಿಲ್ಲ. ಕಲ್ಲು ಬಿದ್ರೆ ಮಾತಾಡೋಕ್ಕಾಗಲ್ಲ ಸರಿಯಾಗಿ. ಅವ ಶ್ರೀರಾಮನ ನನ್ನ ಕರೆಯಲ್ಲ. ಮುಪ್ಪಿನ ಹಣೆ ಬರಹ ಅದು. ಕಣ್ಣು ಸರಿಯಾಗಿ ಕಾಣಲ್ಲ, ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೂತ್ರೆ ಎದ್ದೇಳೋಕ್ಕಾಗಲ್ಲ. ಎಲ್ಲ ಬಿಡಿ, ಊಟ ಮಾಡಿದ್ರೆ ಅರಗಲ್ಲ, ಅರಗ ಇದ್ರೆ ಹಸಿವಾಗಲ್ಲ, ಹಸಿವಾಗಿ ಊಟ ಮಾಡಿದ್ರೆ ಶಕ್ತಿ ಇಲ್ಲ. ಎಷ್ಟು ಕಷ್ಟ ಅನ್ರಿ ಮುಪ್ಪು. ಜನ್ಮ, ಮೃತ್ಯು, ಜರ, ವ್ಯಾಧಿ, ಕೊನೆಯೇನಾಗ್ತಾ ಹೇಳ್ತಾರೆ ಕಾಯಿ. ಒಬ್ಬೊಬ್ಬರು ಒಂದೊಂದು ಕಾಯಿಲೆ. ಪುಟಾಣಿ ಕಾಯಿಲೆ ಅನ್ನೋದು ದೊಡ್ಡ ಕಾಯಿಲೆ ಅನ್ನೋದು, ಅಂತೂ ಕಾಯಿಲೆ ಮಲಗಿಸ್ಬಿಡುತ್ತೆ. ಯಾಕೆ ಬದುಕಿದ್ದೇವೆ ಎನ್ನುವಷ್ಟು ನೋಯಿಸುತ್ತದೆ. ಜನ್ಮ, ಮೃತ್ಯು, ಜರ, ವ್ಯಾಧಿ, ದುಃಖಾನುದರ್ಶನಂ. ಇದೆಲ್ಲ ಬರೀ ದುಃಖ ಇದೆ ಅಂತಲೇ ನಾವು ದರ್ಶನ ಮಾಡಬೇಕು. ಅಸಕ್ತಿರನಭಿಷ್ವಂಗ ಪುತ್ರದಾರಾಗೃಹಾದಿಷು. ಇಷ್ಟೆಲ್ಲ ಜ್ಞಾನಿ ತಿಳಿದುಕೊಂಡಾಗ ಆಸಕ್ತಿ ಆಸಕ್ತಿಗೆ ವಿರುದ್ಧವಾದ ನನಗೆ ನಿರಾಸಕ್ತಿ ಹುಟ್ಟಬೇಕು. ಅಂಟುಕೋಬಾರದು. ಅನಭಿಷ್ವಂಗ ಅಂದ್ರೆ ಅಂಟ್ಕೊಳ್ಳೋದು, ತನ್ಮಯರಾಗುವುದು. ಆಸಕ್ತಿರನಭಿಷ್ವಂಗ ಪುತ್ರ ದಾರ ಗೃಹಾದಿಷು. ಹೆಂಡತಿ, ಮಗ ಮತ್ತು ಮನೆಯ ಬಗ್ಗೆ ಆಸಕ್ತಿ ಇರಬಾರದು. ಹಾಗಾದ್ರೆ ಹೆಂಡತಿ ವಿರೋಧಿಸಬೇಕು ಅಂತ ಅರ್ಥ ಅಲ್ಲ. ನೀವು ಮನೆ ಕಟ್ಟಿದ್ದೀರಿ, ಆ ಮನೆ ಯಾರೋ ಮೊಳೆ ಹೊಡಿತೀಯೋ ಓದ್ತಿರ್ತೀವಿ. ಮನೆ ಕಟ್ಟಿಬಿಟ್ಟು ಬಾಡಿಗೆ ಕೊಟ್ಬಿಡ್ತೀವಿ. ನಿಮ್ಮದೇ ಮನೆ ಬಾಡಿಗೆ ಕೊಟ್ಟಿದ್ದೀರಿ, ದಿವಸಕ್ಕೆ 20 ಸಲ ನೋಡ್ತೀರಿ ಮನೆ ಹೇಗಿದೆ. ಸತ್ತು ಹೋಗ್ತೀರಿ ನೀವು. ಯಾಕೆ ಮನೆಗೆ ಅಂಟಿಕೊಂಡಿದ್ದೀರಿ? ದಾರ ಅಂದ್ರೆ ಹೆಂಡತಿ ಅಥವಾ ಗಂಡ, ತದ್ವಿರುದ್ಧವಾಗಿ ಆಗ್ಬೋದು. ಅಂಟ್ಕೊಂಡ್ಬಿಟ್ಟಿದ್ದೀರಿ, ಸತ್ತು ಹೋಗ್ತೀರಿ. ಪುತ್ರ, ಮಗ ನನ್ನ ಮಾತು ಕೇಳ್ತಾನೆ ಅಂದ್ಕೊಂಡಿದ್ರಿ, ಕೇಳಲ್ಲ. ಕೇಳಿದ್ರೆ ಅವನು ದೊಡ್ಡತನ. ನೀವು ಮಗನಿಂದ ಹೀಗಾಗಬೇಕು ಅಂತ ನಿರೀಕ್ಷಣೆ ಮಾಡಕೂಡುದು. ನನ್ನ ಮಗ ನನ್ನ ಮಾತನ್ನು ಕೇಳಬೇಕು ಅಂತ ಅಂದ್ಕೋಕೂಡುದು. ಪುಟ್ಟವರಾಗಿದ್ದಾರಿಂದಲೂ ಅದನ್ನು ಬೆಳೆಸ್ಕೊಬೇಕು. ನನಗೆ ನನ್ನ ಮಗ ಪಾಠ ಮಾಡಿದ ಅದನ್ನು. ಈಗ ಅವರೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ. ಚಿಕ್ಕವರಾಗಿದ್ದಾಗ ಒಂದ್ಸಲ ಅವನು ಹುಟ್ಟಿದ ಹಬ್ಬಕ್ಕೆ ಅವನಿಗೆ ಬಟ್ಟೆ ಕೊಡಿಸೋಣ ಅಂತ ಹೋಗಿದ್ದೆ. ನಂಗೆ ಬಿಡುವೇ ಇರ್ತಿರ್ಲಿಲ್ಲ. ನನ್ನ ಹೆಂಡತಿ ಹೇಳಿದ್ರು, ಈ ಸಲವಾದರೂ ನಿನ್ನ ಮಗನಿಗೆ ಬಟ್ಟೆ ಕೊಡಿಸು, ಕರ್ಕೊಂಡು ಹೋಗಿ, ಬರೀ ದುಡ್ಡು ಕೊಡಬೇಡ. ನಾನು ಹೋದೆ ಅಂಗಡಿಗೆ. ನಾನು ಜೇಮ್ ಟೈಲರ್ಸ್ ಅಂತ ನಮಗೆ ಬೇಕಾದರೂ ಅವ್ರಿಗೆ ಹೋಗಿ ಬಹಳ ನವೀರಾಗಿರ್ತಕ್ಕಂಥ, ನಯವಾಗಿರ್ತಕ್ಕಂಥ, ಚೆನ್ನಾಗಿ ಹೊಳೀತಾ ಇರ್ತಕ್ಕಂಥ, ಬಹಳ ದುಬಾರಿ ಆಗಿರ್ತಕ್ಕಂಥ ಟ್ರೌಸರ್ಸ್ ಬಟ್ಟೆನ ತೆಗಿತಾ ಇದ್ದೆ. ಒಂದು 2 ಪುಟ ನೋಡಿದ್ದೆ ನಾನು. ಅವನೊಳಗೆ ಗೋಣಿ ಬಟ್ಟೆ ಅಂತದ್ದು ಹರಗಳು ಕುರುಕ್ಲ ಇದ್ದ, ಅವನು ತೆಗಿತಾ ಇದ್ದ. ಅದು ಏನಾದ್ರ ಹೆಸರು? ಜೀನ್ಸ್. ಅದು ಮುಟ್ಟಕ್ಕೆ ನಂಗೆ ಅಸಹ್ಯ. ನಾನು ಬಹಳ ನಯವಾಗಿರೋದು ನೋಡ್ತಾ ಇದ್ದೆ. ನೋಡೇ ಚೆನ್ನಾಗಿದೆ. ಅವನು ಹೇಳ್ತಾನೆ, ಅಪ್ಪ ಹಾಕೊಳ್ಳೋದು ನೀನೋ ನಾನು? ನನಗೆ ಅವತ್ತು ಜ್ಞಾನೋದಯ ಆಗೋಯ್ತು. ಓಹೋ, ಇದ್ರೊಳಗೆಲ್ಲ ತಲೆ ಹಾಕ್ಬಾರ್ದು ನಾನು. ಪುತ್ರದಾರ ಗೃಹಾದಿಷು. ಹೆಂಡತಿಯಾಗಲಿ, ಮಗನಾಗಲಿ, ಗಂಡ ಆಗಲಿ, ಮನೆ ಆಗಲಿ, ಇದರೊಳಗೆ ಆಸಕ್ತಿ, ಆಸಕ್ತಿ ಅಲ್ಲ, ಆಸಕ್ತಿ ಅಂದ್ರೆ ಇಷ್ಟ ಇಲ್ಲದೆ ಇರೋದು. ಅದನ್ನು ಅಂಟಿಸ್ಕೊಳ್ಳೋಕೆ ಹೋಗಬಾರ್ದು. ನಿತ್ಯಂಚ ಸಮಚಿತ್ತತ್ವ ಇಷ್ಟಾನಿಷ್ಟೋಪ ಬತ್ತಿಷು. ಪಟ್ಟಿ ಇದೆ, ಅಲ್ಲಿ ನಾವು ನಿಲ್ಸೋಣ. ನೀವು ಇದೇ ಇಷ್ಟ, ಇದು ಅನಿಷ್ಟ ಅಂತ ಹೇಳ್ತಾ ಕೂತ್ಕೋಕೂಡುದು. ಮಂಗಳೂರಿಗೆ ಬಂದಾಗೆಲ್ಲ ಊಟದ ಸಮಸ್ಯೆ ಇರುತ್ತೆ. ಯಾಕೆ ಸಮಸ್ಯೆ ಇರುತ್ತೆ ಅಂದ್ರೆ, ನಮ್ಮಲ್ಲಿ ತೊಗರಿ ಬೇಳೆ ಹಾಕಿ ಹುಳಿ ಮಾಡ್ತೀವಿ, ಇಲ್ಲಿ ತೊಗರಿ ಬೇಳೆ ಹಾಕೋದೇ ಇಲ್ಲ ಅಂತ. ಏನಪ್ಪ ಮಾಡಲಿ? ಇಷ್ಟ ಕೊಬ್ಬರಿ ಎಣ್ಣೆ ಬೇರೆ. ಶ್ರೀರಾಮ ತಲೆಚಿಟ್ಕೊಳ್ತಿದ್ದೆ ಬಂದು. ನಾವು ಕೊಬ್ಬರಿ ಎಣ್ಣೆ ಹಿಡಿಸಿದ್ರೆ ಕಡಲೆಕಾಯಿ ಎಣ್ಣೆ ಹಾಕ್ತೀವಿ. ಮಂಗಳೂರಿನಲ್ಲಿ ಕೊಬ್ಬರಿ ಎಣ್ಣೆಯೋ ಕೊಬ್ಬರಿ ಎಣ್ಣೆ. ಹುಳಿ ಸಾಂಬಾರು ಮಾಡಿದ್ರೆ ಬೇಳೆ ಎನ್ನುವುದು ಇಲ್ಲ. ನಾವು ಇಲ್ಲ ಅಂತ ಕುಟುಂಬದಲ್ಲಿ ಊಟವೇ ಇಲ್ಲ. ಇಷ್ಟ ಅನಿಷ್ಟೋಪ ಬತ್ತಿಷು. ನಾನು ಇದೇ ಬೇಕು ಅಂತ ಅಂಟಿಕೊಳ್ಳಕೂಡದು. 21 ವರ್ಷ ಆದ್ರೂ ಕಲ್ತ್ಕೊಳ್ತಾ ಇದ್ದೀನಿ ಸುಮಾರು. ಇದೆಲ್ಲ ಜ್ಞಾನದ ಲಕ್ಷಣಗಳು ಅಂತ
ಕೃಷ್ಣ ಹೇಳ್ತಾನೆ. ಇದನ್ನೆಲ್ಲ ತಿಳ್ಕೊಂಡ್ರೆ ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜೇತೋಕ್ತಂ ಸಮಾಸ್ತಃ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಉಳಿದಿದ್ದನ್ನು ದಯವಿಟ್ಟು ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಓದಿ. ಅದನ್ನ ನೀವು ತಿಳಿದುಕೊಂಡ್ರೆ ಕೃಷ್ಣ ಹೇಳ್ತಾ ಇದ್ದಾನೆ ಇತಿ ಕ್ಷೇತ್ರಂ. ನೋಡಪ್ಪ, ಕ್ಷೇತ್ರ ಅಂದ್ರೆ ಏನು ಅಂತ ಹೇಳಿದ್ದೀನಿ ನಾರಾಯಣದಲ್ಲಿ. ಅದಕ್ಕಿಂತ ಹತ್ತಿರ ಕೃಷ್ಣ ಹೇಳಿದ್ದಾನೆ ಇತಿ ಕ್ಷೇತ್ರಂ ತಥಾ ಜ್ಞಾನ. ಜ್ಞಾನ ಅಂದರೆ ಏನು ಅನ್ನೋದನ್ನ ಹೇಳಿದ್ದೇನೆ. ಇತಿ ಕ್ಷೇತ್ರಂ ತಥಾ ಜ್ಞಾನ. ಜ್ಞೇಯ ಏನ್ ತಿಳ್ಕೋಬೇಕು ಅಂತ ಅದು ನಾವು ವರ್ಣನೆ ಮಾಡಿಲ್ಲ, ಕಾಲ ಇಲ್ಲ ಅಂತ. ಈ ಮೂರನ್ನು ಕ್ಷೇತ್ರ, ಜ್ಞಾನ, ಜ್ಞೇಯ, ಈ ಮೂರನ್ನು ಇತಿ ಕ್ಷೇತ್ರಂ ತಥಾ ಜ್ಞಾನ ಜ್ಞೇಯೋಕ್ತಂ ಸಮಾಸತಃ ಮದ್ಭಕ್ತ ಏತದ್ ವಿಜ್ಞಾಯ. ವಿಜ್ಞಾನ ತಿಳ್ಕೊಳ್ಳೋದು. ಮದ್ಭಕ್ತ ಯಾವ ಭಕ್ತ, ಯಾವ ನನ್ನ ಭಕ್ತ ಇದನ್ನು ತಿಳಿದುಕೊಳ್ಳುತ್ತಾನೋ ಮದ್ಭಾವ ಯೋಪಪದ್ಯತೆ, ಅವನು ನನ್ನ ಭಾವದಂತೆ ಇರುತ್ತಾನೆ. ಈ ಏನೇನು ಲಕ್ಷಣಗಳನ್ನು ಕೃಷ್ಣ ಹೇಳಿದ, ನೀವು ಕೃಷ್ಣನ ಜೀವನವನ್ನು ನೋಡಿಬಿಟ್ಟರೆ ಪ್ರತಿಯೊಂದು ಆತ್ಮನಿದೆ, ಪ್ರತಿಯೊಂದು ಗುಣವೂ ಕೃಷ್ಣನ ಜೀವನದಲ್ಲಿ ಇದೆ. ಅದನ್ನ ನಾವು ಅಧ್ಯಯನ ಮಾಡ್ಬೇಕಷ್ಟೇನೆ. ನೋಡಿ, ಸುಮ್ಮನೆ ಸಂದರ್ಭಕ್ಕೆ ಅಂತ ಹೇಳ್ತೀನಿ. ಮೊನ್ನೆ ಯಾರೋ ಒಂದು ಪ್ರಶ್ನೆ ಕೇಳಿದ್ರು ನನಗೆ ಬಂದು, ಯಾಕೆ ರಾಮರಾಜ್ಯ ಅಂತ ಹೇಳ್ತಾರೆ, ಕೃಷ್ಣ ರಾಜ್ಯ ಅಂತ ಯಾಕೆ ಹೇಳಲ್ಲ? ನಾನು ಅವರನ್ನು ಕೇಳಿದೆ, ಕೃಷ್ಣ ರಾಜನಾಗಲಿಲ್ಲ. ಕೃಷ್ಣ ರಾಜನಾದರೆ ಅವನು ರಾಜ್ಯಭಾರ ಮಾಡಬೇಕು. ಕೃಷ್ಣ ರಾಜನೇ ಆಗದೆ ಹೋದಾಗ ರಾಜ್ಯಭಾರ ಏನ್ ಮಾಡ್ತಾನೆ? ಅದರ ಅರ್ಥ ಏನು ಅಂದ್ರೆ, ಇಡೀ ಕೃಷ್ಣಾವತಾರದಲ್ಲಿ ಅವನು ಆಡಳಿತವನ್ನು ನಡೆಸಬೇಕು, ಎಲ್ಲವನ್ನೂ ಬಿಟ್ಟ. ಮೊಟ್ಟ ಮೊದಲು ಕಾಶ್ಮೀರಕ್ಕೆ ಹೋದ, ಯುದ್ಧ ಮಾಡಿ ಯಶೋಮತಿಯಿಂದ ಆಕೆ ರಾಜ್ಯನ ವಾಪಸ್ ಕೊಟ್ಟ. ಜರಾಸಂಧನನ್ನು ಗೆದ್ದ, ಅವನ ಮಗ ಸಹದೇವ ಅಂತ, ಅವನಿಗೆ ರಾಜ್ಯನ ಕೊಟ್ಟ. ಪಾಂಡವರ ಜೊತೆಗೆ ಗೆಲ್ಲಿಸಿದ, ಪಾಂಡವ ರಾಜ್ಯ ಕೊಟ್ಟ. ಕೃಷ್ಣ ಎಲ್ಲಿಯೂ ಏನು ಗ್ರಹಿಸಲಿಲ್ಲ, ಅಹಂಕಾರ ಪಡಲಿಲ್ಲ. ಏನ್ ಪಟ್ಟಿ ಕೊಟ್ಟ ಇಷ್ಟೊತ್ತು? ಏನ್ ಕೃಷ್ಣ ಹೇಳಿದ? ನೀವು ಕೃಷ್ಣನ ಜೀವನವನ್ನು ಅಧ್ಯಯನ ಮಾಡಿದರೆ, ಬರೀ ಭಗವದ್ಗೀತೆ ಓದ್ಬಿಡೋದಲ್ಲರಿ, ಕೃಷ್ಣ 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 ಅನ್ನೋದಲ್ಲ. ಕೃಷ್ಣನ ಜೀವನವನ್ನು ತಾದಾತ್ಮ್ಯದಿಂದ ಅಧ್ಯಯನ ಮಾಡಿದರೆ, ಇಷ್ಟು ಹೊತ್ತು ನಾನು ಏನೇನು ಮಾತಾಡಿದೆ ಅದೆಲ್ಲ ಕೃಷ್ಣನ ಜೀವನದಲ್ಲಿ ನಾವು ನೋಡುತ್ತೇವೆ. ಅವನು ಬದುಕಿ ತೋರಿಸಿ ಮಾಡಿದಂಥ ಉಪದೇಶ ಭಗವದ್ಗೀತೆ ಅಂತ. ಆದ್ದರಿಂದ ಕೃಷ್ಣ ಮಾತನ್ನು ಹೇಳ್ತಾನೆ, ಇತಿ ಕ್ಷೇತ್ರಂ ತಥಾ ಜ್ಞಾನಂ ಸಮಾಸ್ತಃ ಮದ್ಭಕ್ತ, ನನ್ನ ಭಕ್ತರು ಅಂತ ಯಾರು ಅಂದುಕೊಂಡಿದ್ದಾರೋ, ಯಾರು ನಾವು ಕೃಷ್ಣ ಭಕ್ತರು ಅಂತ ಅಂದುಕೊಂಡಿದ್ದಾರೋ ಅವರು ಮದ್ಭಕ್ತ ಏತದ್ ವಿಜ್ಞಾಯ, ನಾನು ಹೇಳಿದ್ದನ್ನ ವಿಶೇಷವಾದ ಜ್ಞಾನದಿಂದ ಕೇಳಿ ಕಲಿತುಕೊಂಡು ಅನುಸರಿಸಿ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದರೆ ಮದ್ಭಾವಾಯೋಪಪದ್ಯತೆ, ನನ್ನ ಭಾವವೇ ಅವನಿಗೆ ಸಿಗುತ್ತದೆ. ಅವರು ಮತ್ತೊಬ್ಬ ಕೃಷ್ಣ ಆಗ್ಬಿಡ್ತಾನೆ. ಬಹಳ ಸರಳವಾಗಿ ಹೇಳ್ಬೇಕಾಗಿ, ಬರೀ ನಾವು ಕೃಷ್ಣ ಭಕ್ತರು ಅಂತ ಹೇಳಿಕೊಳ್ಳುವುದಲ್ಲ, ಕೃಷ್ಣ ಹೇಗೆ ಬದುಕಿದ ಅನ್ನುವುದನ್ನು ನೋಡಿ ನಾವು ಆ ರೀತಿ ಬದುಕಲಿಕ್ಕೆ ಪ್ರಯತ್ನ ಪಡಬೇಕು. ನೀವು ಜ್ಞಾನಿ ಆಗಯ್ಯ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಜ್ಞಾನಿ ಆಗಬೇಕಂದ್ರೆ ಇಷ್ಟು ಲಕ್ಷಣಗಳಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಪ್ರಯತ್ನ ಪಡಬೇಕಲ್ಲ, ಅದು ಸಾಧಿಸೋದಕ್ಕೆ. ಅಮಾನ್ಯಂ ಮದಮಿತ್ತಂ ಸಾಕ್ಷಾತ್ ರಾಜ್ಯಂ ಆಚಾರ್ಯೋಪಾಸಂ. ಇದನ್ನೆಲ್ಲ ಬರೀ ಹೇಳೋದಲ್ಲ, ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಅಳವಡಿಸಿಕೊಂಡರೆ ಮಾತ್ರವೇ ನೀವು ಭಗವದ್ಗೀತೆಯನ್ನು ಓದಿದ್ದಕ್ಕೂ ಭಗವದ್ಗೀತೆಯನ್ನು ಕೇಳಿದ್ದಕ್ಕೂ ನೀವು ಕೃಷ್ಣ ಭಕ್ತರು ಅಂತ ಹೇಳಿಕೊಳ್ಳುವುದಕ್ಕೂ ಸಾರ್ಥಕವಾಗುತ್ತದೆ. ಇಷ್ಟು ಹೇಳಿ 13ನೇ ಅಧ್ಯಾಯವನ್ನು ಮುಗಿಸಿ, ಮನಸ್ಸಿಲ್ಲದ ಮನಸ್ಸಿನಿಂದ ಮುಗಿಸಿ 14ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡೋಣ. ಗುಣತ್ರಯ ವಿಭಾಗ ಯೋಗ ಅಂತ ಅದರ ಹೆಸರು. ಈ ಗುಣತ್ರಯ ವಿಭಾಗವನ್ನು ಅಧ್ಯಯನ ಮಾಡುವುದರಿಂದ
ಬಹಳ ರಹಸ್ಯ ಇತ್ಯಾದಿ ಎಲ್ಲ ಹೇಳಿದ್ದಾನೆ ಕೃಷ್ಣ. ಈ ಗುಣತ್ರಯ ವಿಭಾಗವನ್ನು ಅಧ್ಯಯನ ಮಾಡುವುದರಿಂದ ಹಿಂದೆ ಈಗಾಗಲೇ ಸಾಂಖ್ಯಯೋಗದಲ್ಲಿ ಒಂದು ಆದೇಶವನ್ನು ಕೊಟ್ಟಿದ್ದ ಕೃಷ್ಣ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್ ಅಂತ ಹೇಳಿದೆ. ಆ ಒಂದು ಶ್ಲೋಕಕ್ಕೆ, ಆ ಶ್ಲೋಕವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇಡೀ 14ನೇ ಅಧ್ಯಾಯವನ್ನು ಅಧ್ಯಯನ ಮಾಡಬೇಕು. ಹಾಗೆ ನೇರವಾಗಿ 14ನೇ ಅಧ್ಯಾಯವನ್ನು ಆರಂಭ ಮಾಡುವ ಮುನ್ನ ಒಂದು ಸತ್ಯವನ್ನು ನಾವು ದರ್ಶನ ಮಾಡಬೇಕು. ಏನಾ ಸತ್ಯ? ಒಂದು ನಮಗೆ ಗೊತ್ತಾಗಿದೆ, ನಾವು ಬಹಳ ಅಲ್ಪ ಆಯುಷಿಗಳು. 100 ವರ್ಷ ಗೊತ್ತಿಲ್ಲ, 110 ವರ್ಷ ಒಬ್ಬೊಬ್ಬ, 120 ವರ್ಷ ದೇವರೇ ಗತಿ. ಅಷ್ಟು ವರ್ಷ ಬದುಕಿರ್ತೀವಿ ಗೊತ್ತಿಲ್ಲ. 70, 80, 90, 100 ಜಾಸ್ತಿ. ಆದರೆ ನಾವು ಸುತ್ತಮುತ್ತಲು ನೋಡ್ತಕ್ಕಂಥ ಪ್ರಕೃತಿಗೆ ನಮ್ಮನ್ನು ಸೇರಿಸಿಕೊಂಡು ಕೋಟಿ 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 ವರ್ಷಗಳ ಆಯುಷ್ಯ ಇದೆ. ಕೋಟ್ಯಂತರ ವರ್ಷಗಳ ಆಯುಷ್ ಪ್ರಮಾಣವನ್ನು ಹೊಂದಿದ್ದೇ ಈ ಸುತ್ತಮುತ್ತಲ ಪ್ರಕೃತಿ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಮ್ಮ ಕಲ್ಪನೆ ಸಾಧ್ಯವೇ ಇಲ್ಲ ಇವೆಲ್ಲ ಅರಗಿಸ್ಕೊಳ್ಳೋದಕ್ಕೆ. ವಿದುರಾಶ್ವತ್ಥದ ಹತ್ತಿರಕ್ಕೆ ಹೋದರೆ ಆ ಅಶ್ವತ್ಥ ವೃಕ್ಷಕ್ಕೆ 5,000 ವರ್ಷಗಳಾಗಿದೆ ಅಂತ ಹೇಳ್ತಾರೆ. ಮತ್ತು ವೈಜ್ಞಾನಿಕವಾಗಿ ಯಾವ ಮರದ ಆಯುಷ್ಯ ಎಷ್ಟು ಅಂತೆಲ್ಲ ಕಂಡುಹಿಡಿತಾರೆ. ಅದರೊಳಗಿನ ಉಂಗುರುಗಳಿರುತ್ತೆ ಇತ್ಯಾದಿ ಏನೇನೋ ಲೆಕ್ಕಾಚಾರ. ಹೌದು, 5,000 ವರ್ಷಗಳ ಕಾಲ ಬದುಕೋದು ಅಂದ್ರೆ ಅರ್ಥ ಏನ್ರಿ? ಈ ನಮ್ಮ 100 ವರ್ಷ ಬದುಕಿಗೆ ಇಷ್ಟೊತ್ತು ಒದಾಡ್ತಾ ಇದೀವಲ್ಲ, ಜನೆ, ಮುಪ್ಪು, ಸಾವು, ಅದು ಇದು. ಅಂದರೆ ಅತ್ಯಂತ ಪುಟ್ಟ ಆಯುಷ್ಯದ ನಾವು ಹೇಗಿದ್ದೇವೆ ಎಂದರೆ 3 ಗುಣಗಳಿಂದ ಬಂಧಿಸಲ್ಪಟ್ಟಿದ್ದೇವೆ. ಸತ್ವಂ ರಜಸ್ತಮೈಕಿ ನಿಬಧ್ನಂತಿ ಮಹಾಬಾಹೋ. ಕೃಷ್ಣ ಹೇಳ್ತಾ ಇದ್ದಾನೆ, ನೋಡಯ್ಯ, ಪ್ರಕೃತಿ ಎನ್ನುವುದಿದೆ, ಇಡೀ ಪ್ರಕೃತಿ, ಮನುಷ್ಯರು, ಪ್ರಾಣಿಗಳು, ಕಾನನ, ಸಮುದ್ರ, ಸಮುದ್ರದ ಒಳಗೆ ಇರತಕ್ಕಂಥ ಅಸಂಖ್ಯಾತ ಜೀವಚರಗಳು, ಗಗನ, ಗಗನದಲ್ಲಿ ಹಾರತಕ್ಕಂಥ ಪಕ್ಷಿಗಳು, ಬೆಟ್ಟಗುಡ್ಡಗಳು, ಬೆಟ್ಟಗುಡ್ಡಗಳಲ್ಲಿ ಇರತಕ್ಕಂಥ ನಮಗೆ ಹೆಸರೇ ಗೊತ್ತಿಲ್ಲದ ಕೋಟ್ಯಂತರ ಜೀವಿಗಳು, ಇದೆಲ್ಲ ಹೇಗೆ ಅಸ್ತಿತ್ವಕ್ಕೆ ಬಂತು? ಯಾವಾಗ ಬಂತು? ಏನೋ ವೈಜ್ಞಾನಿಕವಾಗಿ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ. ಇದ್ದಕ್ಕಿದ್ದ ಒಂದು ಆಸ್ಫೋಟ ಆಗಿಬಿಟ್ಟು ಈ ಪ್ರಪಂಚ ಅಸ್ತಿತ್ವಕ್ಕೆ ಬಂತು. ಹೇಗೆ? ಎಲ್ಲಿತ್ತು ಅದು ಮುಂಚೆ? ಅಸ್ತಿತ್ವಕ್ಕೆ ಬರುವುದು ಅಂದ್ರೆ ಈ ಪ್ರಪಂಚ ಅಸ್ತಿತ್ವಕ್ಕೆ ಬಂದಲ್ಲಿ ಭೂಮಿ ಬಂದಿದೆಯಲ್ಲಿ, ಈ ಭೂಮಿ ಅನ್ನುವುದು ಬರುವುದಕ್ಕೆ ಮುಂಚೆ ಭೂಮಿ ಎಲ್ಲಿತ್ತು? ಅದಕ್ಕೂ ಏನೋ ಕೆಲವು ವಿವರಣೆ ಕೊಡ್ತಾರೆ. ಸೂರ್ಯನಿಂದ ಒಂದು ತುಂಡಿ ಕಡೆಗೆ ಬಂತು, ಮಳೆ ಬಂತು, ಏನೇನೋ ವಿವರಣೆಗಳಿದೆ. ಆದರೆ ಯಾವುದೂ ನಮಗೆ ಅರ್ಥವಾಗುವುದಿಲ್ಲ. ನಮಗೆ ಅರ್ಥವಾಗುವುದೆಲ್ಲ ಎಷ್ಟೇ ಕಿತ್ತಾಡಿದ್ರು ನಮ್ಮ ಸುತ್ತಮುತ್ತಲೂ ಇರತಕ್ಕಂಥ ಪ್ರಾಣಿ ವರ್ಗ ಇಷ್ಟೇ ಗೊತ್ತಾಗೋದು ನಮಗೆ. ನಿಮ್ಮ ಮನೆಯ ಪಕ್ಕದ ಬಂಡೆಯ ಕೆಳಗೆ ಒಂದು 100 ಜೀವಿಗಳಿರುತ್ತೆ, ಗೊತ್ತಾಗಲ್ಲ ನಮಗೆ. ನಾವು ಓಡಾಡ್ತಾ ಇರ್ತಕ್ಕಂಥ ನೆಲದಲ್ಲಿ ಸಾವಿರಾರು ಪ್ರಾಣಿಗಳಿರುತ್ತೆ, ಗೊತ್ತಾಗಲ್ಲ ನಮಗೆ. ಅಥವಾ ನಮ್ಮ ಸುತ್ತಮುತ್ತಲೂ ಇರತಕ್ಕಂತಹ ಜನಗಳ ಬಗ್ಗೆಯೂ ನಮಗೇನೂ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ, ಮಕ್ಕಳು, ಅಜ್ಜಿನೋ ಅಜ್ಜನೋ ಸೋದರತೆನೋ ಇವರ ಬಗ್ಗೆಯೂ ಗೊತ್ತಿಲ್ಲ ನನಗೆ. ಗಂಡ ಹೆಂಡತಿಯ ನಡುವೆಯೇ ಗಂಡನಿಗೆ ಹೆಂಡತಿ ವಿಷಯ ಗೊತ್ತಿಲ್ಲ, ಹೆಂಡತಿ ಗಂಡನ ವಿಷಯ ಗೊತ್ತಿಲ್ಲ. ಪ್ರತಿಯೊಂದು ಒಂದು ರಹಸ್ಯಮಯವಾಗಿರತಕ್ಕಂಥ ಕೋಶ ನಾವು ಪ್ರತಿಯೊಬ್ಬರು.
ನಾವು ಯಾರನ್ನಾದ್ರೂ ಅರ್ಥ ಮಾಡಿಕೊಂಡು ಬಿಟ್ಟಿದ್ದೇವೆ ಅಂದ್ರೆ ಮಹಾ ಮೋಸ ಅದು.